ಅನಾಥ ನಿರ್ಗತಿಕ ಮಕ್ಕಳ ಆಶ್ರಮವಾದ ಜೀವದಾನ ಮತ್ತು ಸ್ನೇಹ ಸದನದಲ್ಲಿ ಗುರುಪುರ ಬ್ಲಾಕ್ ಕಾಂಗ್ರೆಸ್, ವಲಯ ಕಾಂಗ್ರೆಸ್ ಹಾಗೂ ಕಾರ್ಯಕರ್ತರು ಮಾಜಿ ಸಚಿವ ಬಿ ರಮನಾಥ್ ರೈ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ರಾಜಕೀಯ ಬದುಕಿನಲ್ಲಿ ನಾನು ಯಾವತ್ತೂ ಹುಟ್ಟುಹಬ್ಬ ಆಚರಿಸಿಲ್ಲ. ಕಾರ್ಯಕರ್ತರ ಪ್ರೀತಿ ದ್ಯೋತಕವಾಗಿ ಈ ಬಾರಿ ಗುರುಪುರ ಸಹಿತ ಬಂಟ್ವಾಳ ಕ್ಷೇತ್ರದ ಕೆಲವೆಡೆ ನನ್ನ ಹುಟ್ಟುಹಬ್ಬ ಆಚರಿಸಲಾಯಿತು. ಗುರುಪುರ ಕೈಕಂಬದ ಪಡ್ಡಾಯಿ ಪದುವಿನ ಜೀವದಾನ ಮತ್ತು ಸ್ನೇಹ ಸದನ ಎಂಬ ನಿರ್ಗತಿಕ ಆಸಕ್ತ ಮಕ್ಕಳ ಕೇಂದ್ರದಲ್ಲಿ ಹುಟ್ಟುಹಬ್ಬ ಆಯೋಜಿಸಿರುವುದು ದೇವರ ಕೆಲಸವಾಗಿದೆ ಎಂದು ಮಾಜಿ ಸಚಿವ ಕಾಂಗ್ರೆಸ್ ಹಿರಿಯ ಮುಖಂಡ ಬಿ ರಮನಾಥ್ ರೈ ಹೇಳಿದರು. ನನಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ನೆಮ್ಮದಿ ತಂದಿರತಕ್ಕಂಥ ಈ ಕಾರ್ಯಕ್ರಮ, ನನ್ನ ಹುಟ್ಟುಹಬ್ಬವನ್ನು ಒಂದು ಅಧಿಕೃತ ಕಾರ್ಯಕ್ರಮವಾಗಿ ನಾನು ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿಲ್ಲ. ಹುಟ್ಟುಹಬ್ಬದ ದಿವಸ ಕೆಲವು ಜನ ಸೇರಿ ಪತ್ರಿಕೆಯಲ್ಲಿ ಹಾಕಿದ್ರು. ಮೊದಲು ಅದು ಇರಲಿಲ್ಲ. ಇದೇ ಕ್ಷೇತ್ರದಲ್ಲಿ ನಾನು MLA ಆಗಿದ್ದೆ. ನಾನು ಹುಟ್ಟುಹಬ್ಬ ಆಚರಣೆ ಮಾಡಿದ್ದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯುಪಿ ಇಬ್ರಾಹಿಂ ಮುಂದಾಳತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಂದ್ರ ಕಂಬ್ಳಿ, ವಲಯ ಅಧ್ಯಕ್ಷ ಪುರುಷೋತ್ತಮ ಮಲ್ಲಿ, ತಾಲೂಕು ಪಂಚಾಯತ್ ಸದಸ್ಯರಾದ ಸಚಿನ್ ಅಡಪ, ಸುನಿಲ್ ಜಿ, ಕೆಪಿಸಿಸಿ ಸದಸ್ಯ ಪೃಥ್ವಿರಾಜ್, ಕಾಂಗ್ರೆಸ್ ನಾಯಕರಾದ ಬಿಎಂ ಉದಯ್ ಭಟ್, ಜಾಕಿರ್, ಎಕೆ ಅಶ್ರಫ್, ಗಿರೀಶ್ ಆಳ್ವಾ, ಹರೀಶ್ ಭಂಡಾರಿ ಮತ್ತಿತರರು ಉಪಸ್ಥಿತರಿದ್ದರು. ಮಾಜಿ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ ಬಿ ರಮನಾಥ್ ರೈ ಅವರ 68ನೇ ವರ್ಷದ ಹುಟ್ಟುಹಬ್ಬವನ್ನು ನಾವಿವತ್ತು ಸ್ನೇಹ ಸದನ ಮತ್ತು ಜೀವದಾನ ಮಕ್ಕಳೊಟ್ಟಿಗೆ ಆಚರಣೆ ಮಾಡಬೇಕೆಂಬ ನಮ್ಮ ಎಲ್ಲರ ಆಸೆ ಇತ್ತು. ಆ ಆಸೆ ಪ್ರಕಾರ ನಾವು ಅವರೊಟ್ಟಿಗೆ ಹೋಗಿ ನೀವು ಇಲ್ಲಿ ಬರಬೇಕು ಸರ್ ಅಂತ ಹೇಳುವಾಗ ಆಯಿತು ಬರ್ತೇನೆ ಅಂತ ಹೇಳಿದರು. ಇವತ್ತು ಅವರ ಹುಟ್ಟುಹಬ್ಬವನ್ನು ನಾವಿಲ್ಲಿ ಆಚರಿಸಿದ್ದೇವೆ. ನಮಗೆ ಅವರ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸ, ಯಾಕೆಂದರೆ ಅವರು ನಮ್ಮ ಈ ಭಾಗದಲ್ಲಿ 4 ಸಲ ಶಾಸಕರಾಗಿ ಸಚಿವರಾಗಿ ಎಲ್ಲರಿಗೂ ಅವರಲ್ಲಿ ಪ್ರತಿಯೊಬ್ಬರಿಗೂ ರಮನಾಥ್ ರೈ ಎಂದ ಕೂಡಲೇ ಅವರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ, ಅದೇ ರೀತಿ ಅವರ ಮೇಲಿರ್ತಕ್ಕಂಥ ವಿಶ್ವಾಸ, ಅವರ ಮನೆಗೆ ಹೋಗಿ ಯಾವ ಕೆಲಸಗಳನ್ನು ಹೇಳಿದರೂ ಅವರು ಚಾಚಿ ತಪ್ಪದೆ ಮಾಡುವಂಥ ಒಬ್ಬ ವ್ಯಕ್ತಿ. ಅದೊಂದು ಜಾತ್ಯತೀತ ನಾಯಕ. ಅದು ಪ್ರಾಮಾಣಿಕತೆಯಲ್ಲಿ ಹೆಸರನ್ನು ಉಳಿಸಿಕೊಂಡಿದ್ದಾರೆ. ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲ, ಯಾವುದೂ ಇಲ್ಲ. ಅವರಷ್ಟು ಒಂದು ನಿಷ್ಕಲಂಕ ರಾಜಕಾರಣಿ ನಾನು ಎಲ್ಲೂ ಕಂಡಿಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡುತ್ತೇನೆ.